ಶಾಂತಿ ಮತ್ತು ಸುವ್ಯವಸ್ಥೆ ಇಲ್ಲದಿದ್ದಲ್ಲಿ ಸಮಾಜ ನೆಮ್ಮದಿ ಕಾಣಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಸಮರ್ಪಕ ವ್ಯವಸ್ಥೆ ಕಲ್ಪಿಸುವುದು ಆದ್ಯ ಕರ್ತವ್ಯವಾಗಿದೆ. ಅದಕ್ಕಾಗಿ ಮೂಲಭೂತ ವ್ಯವಸ್ಥೆಗಳೊಂದಿಗೆ ಹಲವಾರು ಕರ್ತವ್ಯಗಳನ್ನು ಪರಿಪಾಲನೆ ಮಾಡಬೇಕಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಹೇಳಿದರು. ಅವರು ಪುತ್ತೂರು ನಗರದ ಆನೆಮಜಲು ಎಂಬಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ನ್ಯಾಯಾಲಯ ಸಂಕೀರ್ಣದ 2ನೇ ಹಂತದ ಕಟ್ಟಡ ಹಾಗೂ ದರ್ಬೆಯಲ್ಲಿ ನಿರ್ಮಾಣಗೊಳ್ಳಲಿರುವ ನ್ಯಾಯಾಧೀಶರ ವಸತಿ ಗೃಹಕ್ಕೆ ಶಿಲಾನ್ಯಾಸ ನೆರವೇರಿಸಿ ಆನೆಮಜಲ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ವಕೀಲರ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು. ವ್ಯಾಜ್ಯ ಎಂಬುದು ಕ್ಯಾನ್ಸರ್ ರೋಗದಂತೆ. ವ್ಯಾಜ್ಯವಿರುವಲ್ಲಿ ಶಾಂತಿಯನ್ನ ಕಾಣಲು ಸಾಧ್ಯವಿಲ್ಲ. ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಅನಿವಾರ್ಯವಾಗಿದೆ. ರಾಜ್ಯ ಸರ್ಕಾರವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಎಲ್ಲ ಬೇಡಿಕೆಗಳನ್ನು ಸಕಾಲದಲ್ಲಿ ಈಡೇರಿಸುತ್ತಿದೆ. ಹೆಣ್ಣು ಮಕ್ಕಳು ಇದೀಗ ವಕೀಲರಾಗಿ ಹೆಚ್ಚು ಕಂಡುಬರುತ್ತಿದ್ದು, ಮಹಿಳಾ ವಕೀಲರಿಗಾಗಿ ಪೂರಕ ವ್ಯವಸ್ಥೆಯನ್ನು ರೂಪಿಸಲಾಗುವುದೆಂದು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ ಟು ಪ್ರೊವೈಡ್ಸ್ ಮುಖ್ಯ ನ್ಯಾಯಮೂರ್ತಿ ರಮಣ ಸಾಹೇಬರು ಹೇಳ್ತಾ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು, ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು ಟು ಗಿವ್ ಏಡ್ ಟು ದ ಜುಡಿಷಿಯರಿ ಅಂತ ನಾವು ಆವಾಗವಾಗ ಹೇಳ್ತಾ ಇರ್ತಾರೆ. ನೀವು ಪೇಪರಲ್ಲಿ ಓದ್ತಾ ಇರ್ಬೋದು. ಬಟ್ ಕರ್ನಾಟಕದ ಮಟ್ಟಿಗೆ ನಾನು ಖಂಡಿತ ಹೇಳ್ತೇನೆ, ಸರ್ಕಾರದವನು ತುಂಬನೇ ಸಹಕಾರಿ. ನಮ್ಮ ಯಾವ ಡಿಮ್ಯಾಂಡ್ಸಿಗೂ 4 ದಿವಸ ಹಿಂದು ಮುಂದು ನೋವಂತವರು ಒಂದು ಹೇಳೋದಿಲ್ಲ ಸರ್ಕಾರದವರು. ಅಟ್ಲೀಸ್ಟ್ ಅದಕ್ಕೆ ನಾನು ಖಂಡಿತವಾಗಿ ಕರ್ನಾಟಕ ಸರ್ಕಾರದವರಿಗೆ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಸೊ ಈ ರೋಗವನ್ನು ಹೋಗಲಾಡಿಸಲಿಕ್ಕೆ ಈ ಇನ್ಫ್ರಾಸ್ಟ್ರಕ್ಚರ್ ಬಹಳ ಅಗತ್ಯ ನಮಗೆ. ಇನ್ನೊಂದು ಮಾತು ಹೇಳಬೇಕಂತಾದ್ರೆ, ಸಾಮಾನ್ಯವಾಗಿ ಸಂಜೀವಣ್ಣ ಇವಾಗಲೇ ಹೇಳಿದ್ರು, ಐ ಥಿಂಕ್ ಹಿ ಈಸ್ ಡ್ರೀಮಿಂಗ್ ಬಿಗ್. ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ಥಿಂಕ್ ಮಾಡಿ, Advocates Association is meant for your creative work. It is not meant for any other work. ಅದರಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ. ಹೂ ನೋಸ್, ತುಂಬ ವಿಶಾಲವಾಗಿದೆ ಜಾಗ. ಬಹುಶಃ ಆವಾಗಲೂ ನಾವು ಈ ಥರ ಬರ್ತದೆ ಅಂತ ಥಿಂಕ್ ಮಾಡಿರಲಿಲ್ಲ. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಭಾರತವು ಜಗತ್ತಿಗೆ ನಾಗರಿಕತೆಯನ್ನ ಪರಿಚಯಿಸಿದ ದೇಶವಾಗಿದೆ. ಈ ಪರಂಪರೆಯನ್ನ ಮುಂದುವರಿಸುವ ಕೆಲಸವಾಗಬೇಕಾಗಿದೆ. ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನ್ಯಾಯಾಲಯ ಸಂಕೀರ್ಣವು ಪುತ್ತೂರಿನ ಹಿರಿಮೆಗೊಂದು ಗರಿಯಾಗಿದೆ ಎಂದು ಹೇಳಿದರು. ಜಗತ್ತು ಒಂದು ನಾಗರಿಕತೆಯನ್ನು ಕಾಣುವುದಕ್ಕೆ ಮೊದಲು ಭಾರತ ಒಂದು ನಾಗರಿಕತೆಯನ್ನು ಕಂಡು ಜಗತ್ತಿಗೆ ನಾಗರಿಕತೆಯನ್ನು ಪರಿಚಯಿಸಿದಂಥ ದೇಶ ಈ ಭಾರತ. ಅಂತಹ ನಾಗರಿಕತೆಯ ಆ ಒಂದು ಪ್ರತಿಬಿಂಬ ಅಂತೇಳಿ ನಾವು ಇವತ್ತು ದೀಪ ಪ್ರಜ್ವಲನೆ ಮಾಡಿ ಆ ಪಾರಂಪರಿಕವಾದಂಥ ಕಲ್ಪವೃಕ್ಷದ ಗರಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಈ ದೇಶ ಆ ಪರಂಪರೆಯನ್ನು ಮತ್ತೆ ಮುಂದುವರಿಸಬೇಕು. ಇಲ್ಲಿರುವಂಥ ಆಧ್ಯಾತ್ಮಿಕ ಆ ಮಹಾನುಭಾವರನ್ನು ನಾವು ಮತ್ತೆ ಸ್ಮರಣೆ ಮಾಡಬೇಕು ಅಂತೇಳಿ ಬಹುಶಃ ಈ ಸಂಸ್ಕೃತಿಗೆ, ಈ ಆಧ್ಯಾತ್ಮಿಕ ಬದುಕಿಗೆ ನ್ಯಾಯ ಕೊಟ್ಟಂತ ಒಬ್ಬರು ನ್ಯಾಯಾಧೀಶರಿದ್ರೆ ಅದು ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರು. ಈ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿ ಮತ್ತು ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅರುಣ್ ಶ್ಯಾಮ್ ಅವರನ್ನು ಸನ್ಮಾನಿಸಲಾಯಿತು. ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಪ್ರಮೋದ್ ಮತ್ತು ಕಾಂಟ್ರಾಕ್ಟರ್ ಆಸಿಫ್ ಸಿಕೋ ಅವರನ್ನು ಗೌರವಿಸಲಾಯಿತು. ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿ ಕೆ ಸೋಮಶೇಖರ್ ವಹಿಸಿದ್ರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ನ್ಯಾಯಮೂರ್ತಿ ಶಿವಶಂಕರೇಗೌಡ, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಜ್, ಎಲ್ ವಿಶ್ವಜಿತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ, ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅರುಣ್ ಶ್ಯಾಮ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಬಾಬು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮುರಳೀಧರ್ ರೈ, ಮಾಜಿ ಅಧ್ಯಕ್ಷ ಪಿಪಿ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎನ್ಎಸ್, ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಭಿಯಂತರ ಕಾಂತರಾಜ್ ಬೇಟಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.